ವರ್ತಮಾನವನ್ನೇ ಕಳುಹಿದ್ಯಾದೇನು ನೇಸರು ನಮ್ಮೋಡುವ ಪೂರ್ವದಲ್ಲಿ ನಸುಕಿನಲ್ಲಿ ಒಂದು ಅಂತರಂಗ ಭವನವನ್ನೇ ಸೇರಿಕೊಳ್ಳಬೇಕು ಎಂಬುದಾಗಿ ಆತುರಾತುರದಿಂದ ಓಡೋಡಿ ಬಂದು ನೋಡ್ತಾ ಇದ್ದೇನೆ. ಒಂದು ಕಡೆಯಲ್ಲಿ ಭರತ, ಇನ್ನೊಂದು ಕಡೆಯಲ್ಲಿ ಶತ್ರುಘ್ನ ಮುದ್ರೆಯನ್ನೇ ತಾಳಿ ತಲೆನೋಟಕರಾಗಿ ನಿಂತಿದ್ದಾರೆ. ಗುರುಗಳಾದಂತಹ ವಸಿಷ್ಠರು ಬೆಕ್ಕಸ ಬೆರಗಾಗಿದ್ದಾರೆ. ಇನ್ನು ನಮ್ಮ ಪೂರ್ವಕ ಹಿರಿಯರಾದಂತಹ ಮಂತ್ರಿ ಸುಮಂತ್ರ ಅವನು ಏನ್ ಹೇಳ್ತಾ ಇದ್ದೀನಿ, ಒಬ್ಬ ಅಗಸ ಪರಿಗ್ರಹಿಸುವುದಕ್ಕೆ ಹುಚ್ಚನಂತೆ ರಾಮನಂತೆ ನಾನಲ್ಲ ಎನ್ನುವ ಹಾಗೆ ಇವತ್ತು ಕೇವಲ ಅಗಸನ ಮಾತಾಗಿರಬಹುದು, ನಾಳೆ ಸರ್ವ ಅಯೋಧ್ಯೆಯ ಪ್ರಜೆಗಳ ಮಾತಾಗಬಾರದು. ಯಾಕೆ ಹೇಳಿದು? ಸಂಸ್ಕಾರವಿಲ್ಲದ ಯಾವುದೋ ಒಬ್ಬ ವ್ಯಕ್ತಿ ಏನನ್ನೋ ಹೇಳ್ತಾನ, ಅದನ್ನೆಲ್ಲ ಮಾತು ಅಂತ ನಾವು ಪರಿಗಣಿಸಬಾರದು ಅನ್ನೋ ನನ್ನ ದೃಷ್ಟಿಯಲ್ಲಿ. ಯಾವುದು ಸಂಸ್ಕಾರಹೀನವಾದದ್ದು ಹೇಳು? ಸಾಮಾನ್ಯ ಪ್ರಜೆಯೊಬ್ಬ ತನ್ನ ಬದುಕಿಗೆ ರಾಮನ ಆದರ್ಶವನ್ನ ಆತ ಪಾಲಿಸ್ತಾನಂತಾದ್ರೆ ನಾವು ಅವರಿಗೆ ಬೇಕಾದಂತಹ ಚಾರಿತ್ರ್ಯವನ್ನೇ ಕೊಡಬೇಕಲ್ವೇನು ಲಕ್ಷ್ಮಣ? ಅದಕ್ಕೆ ನಾನೊಂದು ದೃಢ ತೀರ್ಮಾನಕ್ಕೆ ಬಂದಿದ್ದೇನೆ. ಏನೆಂದು ತೀರ್ಮಾನ ಮಾಡುತ್ತೀಯಣ್ಣ? ನನ್ನ ಸತಿಯಾದಂತಹ ಜಾನಕಿಯನ್ನ ತ್ಯಜಿಸುವ ನಿರ್ಧಾರಕ್ಕೆ ಬಂದಿದ್ದೇನೆ. ತ್ಯಜಿಸುವ ನಿರ್ಧಾರಕ್ಕೆ ಹೊರಗರ ಎಂದರಲಿ ಕೆಡೆದು ಮಲಿಸಿದನು ಮನದಿ ಲೋಕಮಾತೆಯ ಚಾರು ಚರಿತೆಯನು ಜಗವೆಲ್ಲ ಲೋಕಮಾತೆಯ ಚಾರು ಚರಿತೆಯನು ಜಗವೆಲ್ಲ ಏಕಮತದಿಂದ ಪಗಡುವುದು ಜಗವೆಲ್ಲ ಏಕಮತದಿಂದ ಪಗಡುವುದು ಲೋಕಮಾತೆಯಾದಂತಹ ಜನಕನೆಯನ್ನು ಪರಿತ್ಯಾಗ ಮಾಡ್ತೇನೆ ಎಂಬುದಾಗಿ ನನ್ನ ಅಣ್ಣನ ಬಾಯಿಂದ ನಾನು ಕೇಳ್ತಾ ಇದ್ದೇನೆ ಅಂತಾದ್ರೆ ಇದಕ್ಕೆ ಕಾರಣ ಯಾವುದು? ಮಡಿವಾಳ ಆಡಿದ ಮಾತು. ಈ ಮಾತನ್ನು ನಾವು ನಂಬಬೇಕೆ? ಸೀತಾ ಮಾತೆಯ ಕುರಿತಾಗಿ ಎಷ್ಟು ಹೇಳಿದರೂ ಸಾಲದು. ಸಾಹಿತ್ಯದ ಬಡತನದ ಮೇಲೆ ಇದೆ. ಯಾಕಂದ್ರೆ ಒಂದೊಂದು ದಿನ ಲಂಕೆಯಿಂದ ನಾವು ಅಯೋಧ್ಯೆಗೆ ಕರೆತರುವ ಪೂರ್ವದಲ್ಲೇ ಆಕೆಯನ್ನು ಪರೀಕ್ಷೆಗೆ ಒಳಪಡಿಸಬೇಕೆಂಬುದಾಗಿದೆ ನಮ್ಮ ಅಣ್ಣ ಆಡಿದ ಮಾತು. ಸೀತಾ ಮಾತೆಯ ಮೇಲೆ ಭರವಸೆ ಇಲ್ಲ ಅಂತಲ್ಲ, ಲೋಕಾಪವಾದ ಬರಬಾರದೆನ್ನುವ ಕಾರಣಕ್ಕಾಗಿ ದುಷ್ಟನ ಮನೆಯಿಂದ ಆಕೆಯನ್ನು ಕರೆತರುವ ಸಂದರ್ಭದಲ್ಲಿ ಅಗ್ನಿ ಪರೀಕ್ಷೆಗೆ ಹೊಂದಿದ ಆಕೆಯನ್ನ ಸುಮವು ಬಾಣದ ರೀತಿಯಲ್ಲಿ ಅಗ್ನಿಯಿಂದ ಹೊರ ಬಂದಾಗ ಸಾಕ್ಷಾತ್ ಅಗ್ನಿದೇವರೇ ಪ್ರತ್ಯಕ್ಷರಾಗಿ ಸೀತಾ ಮಾತೆ ಪರಿಶುದ್ಧಳು ಪತಿವ್ರತ ಶಿರೋಮಣಿ ರಾಮ ನಿನ್ನ ಸ್ವೀಕಾರ ಮಾಡುವಂತ ಹೇಳಿದಾಗ ಗಗನದಲ್ಲಿದ್ದಿರುವಂತಹ ಮುಕ್ಕೋಟಿ ದೇವತೆಗಳು ಅಲ್ಲಿಂದಲೇ ಆಡಿದ ಮಾತು. ಸೂರ್ಯವಂಶದ ಕುಲದ ಸೊಸೆಯಾಗಲಿಕ್ಕೆ ತಕ್ಕವಳು ಇವಳು, ರಾಮ ಸ್ವೀಕಾರ ಮಾಡಪ್ಪ, ಪರಿಶುದ್ಧಳು ಸೀತೆ. ಸತ್ತಿರುವಂತಹ ನಮ್ಮ ತಂದೆ ಸ್ವರ್ಗಧಾಮದಲ್ಲಿದ್ದವರು ಮೇಲಿಂದಲೇ ನಮ್ಮ ಕುಟುಂಬದ ಸೊಸೆಯನ್ನು ಸ್ವೀಕಾರ ಮಾಡ ಮಗಲೇ ಎಂಬುದಾಗಿ ಆಡಿದ ಮಾತು. ಇದೆಲ್ಲ ನನ್ನ ಕನ್ನಡದಲ್ಲಿ ಮಾತುತ್ತಾ ಇದೆಯಲ್ಲ. ಅಂತ ಸೀತಾ ಮಾತೆಯಲ್ಲಿ ನನ್ನನ್ನ ಪರಿಚಯಿಸ್ತಾ ಇದ್ದಾರೆ. ಇದಕ್ಕೆ ಕಾರಣ ಆ ಮಡಿವಾಳ ಆಡಿದ ಮಾತು. ಮಡಿವಾಳ ಆಡಿದ ಮಾತೆ Oh,
ಲೋಕಮಾತೆಯಾದಂತ ನಮ್ಮೆಲ್ಲವರ ಅತ್ತಿಗೆ ಆದಂತ ಆ ಸೀತಾಮಾತೆಯನ್ನು ಪರಿತ್ಯಾಗ ಮಾಡುತ್ತಿದ್ದೇನೆ ಹೇಳ್ತಾ ಇದ್ದೇನೆ ಅಣ್ಣ. ಮತ್ತು ಸುಲಭದ ವಿಚಾರವೇ ಅಣ್ಣ. ಸ್ವಲ್ಪ ದಿನ ಆಳವಾದ ಯೋಚನೆ ಮಾಡಬೇಕಣ್ಣ. ಯಾವುದೋ ಒಬ್ಬ ವ್ಯಕ್ತಿ ಗೋಲೋಕದಲ್ಲಿ ನಿಂತು ಗಗನದಲ್ಲಿ ಕಾಣ್ತಿರುವಂತಹ ಸೂರ್ಯನಿಗೆ ಅವನು ಹೋಗ್ತಾನೆ ಅಂತ ಹೇಳಿದ್ರೆ ಅವನ ಭಾವನೆಯನ್ನು ಉಳಿದಿದೆ ತಿಳ್ಕೊಂಡಿರಬಹುದು. ಅವನ ಎಂದಿಗೂ ಸೂರ್ಯನಿಗೆ ಮುಟ್ಟುತ್ತದೆ. ಹಾಗೆ ಪವಿತ್ರ ಭಾವನೆಯಾದಂತ ಆ ಸೀತಾ ಮಾತೆಯ ಕುರಿತು ಅನ್ಯತಾ ಭಾವಿಸಬಾರದು. ಹೇಳಿದವನನ್ನು ಗಣಗಾಣಗೊಳ್ಳುವುದು ಕರವೇ ನೀವೆಲ್ಲ. ಗಣಗಾಣಗೊಳ್ಳುವುದು ಕರವೇ ನೀವೆಲ್ಲ. ಇಳೆಯ ಮನೆಗೆ ಕರಿಕಲೆಯೆಂಬುದಿಲ್ಲ. ಇಳೆಯ ಮನೆಗೆ ತುಡುಕೆ ಕೆಡುಕಿಗೆ ಮೂಲವಾದಿತ್ತ. ಕೋಪವೆಂಬುದು ಕೇಳು ಪಾಪದ ನೆಲೆಗಟ್ಟು. ಕೂಪದೊಳು ಮೇಣು ಹರಿದಂತೆ ನರಕಕ್ಕೆ ಕೋಪಿತ ನೀಡುವ. ಅರೆ ಕ್ಷಣದ ಸಿಟ್ಟೆನ್ನುವುದು ಜೀವಮಾನದ ನೆಮ್ಮದಿಯನ್ನೆಲ್ಲ ಕೆಡಿಸಿಬಿಡುತ್ತದೆ. ಹಾಗಂತ ಅತಿಯಾದಂತ ತಾಳ್ಮೆ ಸಹನೆಯನ್ನು ನಮ್ಮ ದೌರ್ಬಲ್ಯ ಎನಿಸಿಕೊಳ್ಳುತ್ತದೆ. ಅದು ಗೊತ್ತುಂಟ ಅಣ್ಣ. ಸೀತಾ ಪರಿತ್ಯಾಗ ಎನ್ನುವಂತಹ ವಿಷಯವನ್ನ ಕೇಳಿದಾಕ್ಷಣ ಬುಡಕಟ್ಟಿನ ವೃಕ್ಷದ ಹಾಗೆ ಒಪ್ಪನೆ ಬೆರಗುರುಳಿದೆ. ಯಾವುದನ್ನು ನಾವು ಯಾವತ್ತೂ ಕಲ್ಪನೆ ಮಾಡಿಕೊಂಡು ವಾಕ್ಯವನ್ನು ಕೇಳಿದಾಗ ಏನು ಮಾಡಲಿ ಅಣ್ಣ. ಭರತ ಮರಕಟ್ಟಿ ಹೋಗಿದ್ದಾನೆ. ಶತ್ರುಘ್ನ ಮಾತಾಡುವುದನ್ನು ಮರೆತುಬಿಟ್ಟಿದ್ದಾನೆ. ಸಚಿವರೆಲ್ಲರೂ ಬಿಟ್ಟ ಬಾಯನ್ನ ಮುಚ್ಚುವುದಕ್ಕೆ ಮರೆತಿದ್ದಾರೆ. ಆ ಕಡೆಯಲ್ಲಿ ಗುರುಗಳಾದಂತಹ ವಶಿಷ್ಠರು ಕೂಡ ಮೌನ ಮುದ್ರೆಯನ್ನ ತಾಳಿ ಗಂಭೀರ ಬದಲದವರಾಗಿ ನಿಂತಿದ್ದಾರೆ. ಅದರ ಅರ್ಥ ಏನು? ನಿಮಗೆಲ್ಲ ಹಿತವಾಗಿದೆ. ಸೀತೆಯ ಪರಿತ್ಯಾಗ ರಾಮನಿಗೆ ಹಿತವಾಗಿದೆ ಎನ್ನುವುದು ನಿಮಗಿಂತಲೂ ಹೆಚ್ಚು ನೋವನ್ನು ಅನುಭವಿಸುತ್ತಾ ಇದ್ದವರು ನಾನು. ಸೀತೆಯನ್ನು ಬಿಡುವ ವಿಷಯದಲ್ಲಿ ರಾಮನ ಹೃದಯ ಯಾವತ್ತೂ ಕಲ್ಲಾದದಿಲ್ಲ. ಆದರೆ ಸೀತೆಯನ್ನು ಪರಿತ್ಯಜಿಸುವುದಕ್ಕಾಗಿ ಈಗ ರಾಮ ತನ್ನ ಹೃದಯವನ್ನು ಕಲ್ಲಾಗಿಸಿಕೊಂಡಿದ್ದಾನೆ. ಯೋಚನೆ ಮಾಡು ಲಕ್ಷ್ಮಣ. ಅರಸನಾದವ ಅವನೊಬ್ಬ ದೊರೆಯೆಂದು ಮೆರೆಯುವುದಕ್ಕಿಂತಲೂ ಪ್ರಜೆಗಳ ಆಡೆಂದು ಭಾವಿಸಿಯೇ ನಾವು ದುಡಿಯಬೇಕಾಗುತ್ತದೆ. ನಮ್ಮ ಸಂತೋಷಕ್ಕಾಗಿ ನಾವು ಹೇಳುವುದಲ್ಲ, ಪ್ರಜೆಗಳ ಸಂತೋಷಕ್ಕಾಗಿ ನಾವು ಬದುಕಬೇಕಾಗುತ್ತದೆ. ಜಾನಕಿ ಪರಿಶುದ್ಧಳು ಎನ್ನುವ ವಿಷಯ ನಿಮಗಿಂತ ಹೆಚ್ಚು ಬಂದ ಮೈದುನನನು ಕಾಣುತ್ತ ಬಂದ ಮೈದುನನನು ಕಾಣುತ್ತ ದೇವಿಯಂದು ಉಯ್ಯಾಲೆಯ ಇಳಿಯುತ್ತ ಬಳಿ ಬಂದು ಕೇಳಿದಳು ಬಳಿ ಬಂದು ಕೇಳಿದಳು ವಾತ್ಸಲ್ಯದಿ ಲೇತಾಯ್ತು ಲಕ್ಷ್ಮಣ ಬಂದುದು ಲೇಸಾಯ್ತು ಲಕ್ಷ್ಮಣ ಬಂದು
ಬಂದುದು ಲೇಸಾಯ್ತು ಲಕ್ಷ್ಮಣ ಬಂದುದು ಎನ್ನ ಬೇಸರಳಿದು ತೋಷವಾದುದು ಎನ್ನ ಬೇಸರಳಿದು ತೋಷವಾದುದು ಆಶಯವರುಗು ಎನ್ನೊಡನೀಗ ಬಂದ ಆಶಯವರುಗು ಎನ್ನೊಡನೀಗ ಲೇಸಾಯ್ತು ಲಕ್ಷ್ಮಣ ಬಂದುದು ಎನ್ನ ಬೇಸರಳಿದು ದೋಷವಾದುದು ಎನ್ನ ಬೇಸರಳಿದು ದೋಷವಾದುದು ಲಕ್ಷ್ಮಣ ಮಗನೇ ಅಮ್ಮ ಬಂದೇನಪ್ಪ ನೀನು? ಹೌದಮ್ಮ. ನೀನು ಅಮ್ಮ ಅಂತ ಕರೆದಾಗ ಇಡೀ ಪ್ರಪಂಚವನ್ನೇ ಮರೆಯುವುದ ನನಗೆ ಹಾಗೆ ಆಗ್ತದೆ ಮಗು. ನನ್ನೊಂದಿಗೆ ಕಳೆದ ದಿನಗಳು ಎಷ್ಟು ವನವಾಸ ಕಾಲದಲ್ಲಿ ಅಣ್ಣ ಅತ್ತಿಗೆಯನ್ನು ಹಿಂಬಾಲಿಸಿಕೊಂಡು ನೆರಳಿನ ಉಪಾಧಿಯಲ್ಲಿ ಬಂದವನಲ್ಲವೇ ನೋಡಿ. ಹೌದಮ್ಮ. ನನ್ನ ನಡೆಯೇನು ನನ್ನ ನುಡಿಯೇನು ಚೆನ್ನಾಗಿ ಬಲ್ಲವನಲ್ಲವೇ ನೀನು. ನನಗೆ ನೀನು ಮಿತ್ರನಾದರೂ ನಿನ್ನನ್ನು ನನ್ನ ಮಗನೇ ಕರೆಯುವುದು ತಾನೇ. ನಾನು ಹಾಗೆ ಹೆತ್ತವೇ ಸೌಮಿತ್ರಿಯಾದರೂ ನೀನು ನನ್ನ ತಾಯಿ ಅಂತ ನನಗೆ ಆ ಸ್ಥಾನ ಕೊಟ್ಟವಲ್ಲವೇ ತಾಯಿ. ಹೌದು ನಿನ್ನ ಒಂದೊಂದು ಮಾತುಗಳು ನಿನ್ನ ನಡೆ ನುಡಿಗಳು ಈ ಕ್ಷಣಕ್ಕೂ ನನಗೆ ರೋಮಾಂಚನ ಕೊಡುತ್ತಿದೆ. ಕಂದ ಕಾರಣ ಏನು? ನೆನಪಲ್ಲ ಯಾಕಮ್ಮ ಈಗ ಮಕ್ಕಳನ್ನು ಹೆತ್ತದೇ ಇದ್ದರು ನನಗೆ ತಾಯಿಯ ಸ್ಥಾನ ಕೊಟ್ಟವ ನೀನು. ನಾನೀಗ ತುಂಬು ಬಸು ಇರಬಹುದು, ಯಾವತ್ತೋ ಈ ಬಸುರನ್ನ ತುಂಬಿದವ ನೀನು ಕಂದ. ಎಷ್ಟು ದೊಡ್ಡ ಮಾತವ್ವ ನಿಮ್ಮದು ಮಗು. ಯಾವುದೋ ಯೋಚನೆಯಲ್ಲಿ ಕುಳಿತಿರುವ ಕಾಲಕ್ಕೆ ನೀನು ಬಂದೆಯ ಲಕ್ಷ್ಮಣ. ಬಂದೆ ನಂದೇ ಬರಬೇಕಾಯ್ತು. ನೋಡುವ ನನ್ನ ಶೋಕವೆಲ್ಲವೂ ದೂರವಾಯಿತು, ಸಂತೋಷಗೊಂಡೆ. ಏನು ಲಕ್ಷ್ಮಣ, ನಾನು ಸಂತೋಷದಿಂದ ಅತ್ತಿತ್ತ ತಿರುಗಾಡುತ್ತ ಏನು ಗೊತ್ತಕ್ಕಂತ ಅಂತ ಕರೀತಿದ್ದರು. ಯಾವುದೋ ಯೋಚನೆಯಲ್ಲಿ ಮುಳುಗಿದ್ದೀಯ. ಈ ತಾಯಿಯಿಂದ ಏನಾಗಬೇಕು ಹೇಳಲಾರೆಯ ಕಂದ. ಋಷಿಮುನಿಗಳಿದ್ದಲ್ಲಿ ಅವಳನ್ನ ಕರೆದುಕೊಂಡು ಹೋಗುವಂತ ಹೇಳಿದ. ಅದಕ್ಕಾಗಿ ದಿಡವೇ ನಿನ್ನ ವಚನ
ಸಟೆಯಲ್ಲವಲ್ಲ ನಿಜಟ ಶ್ರದ್ಧೆಯಿಂದಲೇ ಸಟೆಯಲ್ಲವಲ್ಲ ನಿಜಟ ಶ್ರದ್ಧೆಯಿಂದಲೇ ಸಟೆಯಲ್ಲವಲ್ಲ ನಿಕಟ ಶ್ರದ್ಧೆಯಿಂದಲೇ ಕಟಿಬದ್ಧನಾದೆಯ ಅಟವಿಗೆ ನೊಯ್ವರೆ ಕಟಿಬದ್ಧನಾದೆಯೇ ಅಟವಿಗೆ ನೊಯ್ವರೆ ಅಟವಿಗೆ ನೊಯ್ವರೆ ಅಟವಿಗೆ ನೊಯ್ವರೆ ದಿಗನಿನ್ನಯ ವಚನ ನಾನು ನಿನ್ನೆ ಎಷ್ಟೇ ಬರಲಿ ವರದ ವಿಚಾರ ಇದು. ನನಗೆ ಇನ್ಯಾವ ಬಯಕೆಯೂ ಇಲ್ಲ. ಅಡವಿಗೆ ಹೋಗಬೇಕು, ಋಷಿಮುನಿಗಳಿಂದ ಆಶೀರ್ವಾದ ಪಡೆಯಬೇಕು, ಆಶ್ರಮ ಪರಿಸರದಲ್ಲಿ 4 ದಿನ ಇರಬೇಕೆಂಬಂತ ವಚನ. ಆದ್ರೆ ಅವರು ಆಡಿದ ಮಾತೊಂದಿತ್ತು. ರಾಜಕೀಯ ಕಾರ್ಯಭಾರ ಇದ್ದ ಕಾರಣಕ್ಕಾಗಿ
ಎಂಬಂತ ಹಠ ಬೇಡ ಸೀತಾ. ಖಂಡಿತವಾಗಿ ನಾನು ಈಡೇರಿಸುತ್ತೇನೆ ಎಂಬುದಾಗಿ ಅದೇ ನಿನ್ನ ಪ್ರಕರಣವೇ ಇವತ್ತೊಂದಲ್ಲಿ ಹೋಗುವಂತೇಳಿ. ಲಕ್ಷ್ಮಣ, ಭಾವ ಬಲಿತಾಗ ಮಾತೆಲ್ಲವೂ ಮೌನವಾಗುತ್ತದೆ. ನನ್ನಿನಿಯ ಶ್ರೀರಾಮನು ಇಷ್ಟು ಬೇಗ ನನ್ನ ಆಸೆಯನ್ನು ಈಡೇರಿಸುವುದಕ್ಕೆ ಸಿದ್ಧರಾಗಿ ನಿಲ್ಲುತ್ತಾರೆ ಎಂಬಂತ ಯೋಚನೆ ನನ್ನ ಕನಸು ಮನಸ್ಸಲ್ಲಿ ಇಲ್ಲವಾಗಿತ್ತು ಲಕ್ಷ್ಮಣ. ನಮಗೂ ಹಾಗೆ ನಮ್ಮಣ್ಣ ನನ್ನನ್ನೇ ಕರೆದಿ ಕಾರ್ಯ ಹೇಳ್ತಾನೆ ಅಂತ ನಾನು ಗ್ರಹಿಸಿಲ್ಲ ತಾಯಿ.